ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವು ಆರಂಭ ಮಾಡೋಣ. ದುರುಳರ ಮಾತು ಜೀವಕ್ಕೆ ಉರುಳು, ಸಜ್ಜನರ ಮಾತು ಪ್ರಾಣಕ್ಕೆ ನೆರವು. ದುರುಳರ ಮಾತು ಪ್ರಾಣಕ್ಕೆ ಉರುಳು, ಸಜ್ಜನರ ಮಾತು ಪ್ರಾಣಕ್ಕೆ ನೆರವು. ಅರ್ಥಭಾರಯುಕ್ತವಾದಂಥ ಮಾತುಗಳು. ದುರುಳರ ಮಾತುಗಳು ಅವು ಯಾವತ್ತೂ ಕೂಡ ಇತರರಿಗೆ ಒಳಿತನ್ನು ಮಾಡುವುದಿಲ್ಲ. ಚಿಕ್ಕ ಮಕ್ಕಳಿಗೆ ಮದ್ದು ಕುಡಿಸಬೇಕಿದ್ರೆ ತಾಯಂದಿರು ಏನು ಮಾಡ್ತಾರೆ ಅಂತ ಹೇಳಿದರೆ ಜೇನುತುಪ್ಪವನ್ನು ಇಡ್ತಾರೆ. ಆ ಜೇನುತುಪ್ಪದ ಆಸೆಗೆ ಮಕ್ಕಳು ಈ ಕಹಿ ಮದ್ದನ್ನು ತೆಗೆದುಕೊಳ್ತಾರೆ. ಒಂದು ಹೇಳಿಕೆ ಉಂಟು, ವಿಷವನ್ನು ಸಕ್ಕರೆಯಿಂದ ಮುಳುಗಿಸಿಕೊಟ್ಟ ಹಾಗೆ ಅಂತ ಹೇಳಿಕೊಂಡು. ತಿಳಿಯದಂಥ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ ಸಕ್ಕರೆ ಆಸೆಯಿಂದ ವಿಷವನ್ನು ಕುಡಿದು ಬಿಡ್ತಾರೆ. ಅದು ಒಳಗೆ ಹೋದ ಮೇಲೆ ತಿಳಿದು. ಮಕ್ಕಳಿಗೆ ತಾಯಂದಿರು ಕೊಡುವಾಗ ಉದ್ದೇಶ ಒಳ್ಳೆಯದಿರ್ತದೆ. ಮದ್ದು ಕಹಿ ಇದ್ದರೂ ಕೂಡ ಆ ಕಹಿ ದೇಹಕ್ಕೆ ಒಳ್ಳೆಯದು. ಅದಕ್ಕಾಗಿ ಅದನ್ನು ಈ ಸಿಹಿಯಿಂದ ಅಥವಾ ಸಿಹಿಯನ್ನು ಮುಂದೆ ಇಟ್ಟು ಕೊಡ್ತಾರೆ. ಯಾರು ವಿಷವನ್ನು ಸಕ್ಕರೆಯಿಂದ ಮುಳುಗಿಸಿಕೊಡ್ತಾರೆ ಅವರ ಉದ್ದೇಶನೇ ಕೆಟ್ಟದಾಗಿರ್ತದೆ. ಈ ತಿನ್ನುವವನಿಗೆ ಅದರಲ್ಲಿ ವಿಷ ಉಂಟಂತ ತಿಳಿಯಬಾರದೆಂಬ ಉದ್ದೇಶದಿಂದ ಈ ಸಿಹಿಯಿಂದ ಅದನ್ನು ಮುಳುಗಿಸಿಕೊಡ್ತಾರೆ. ದುರುಳರ ಮಾತುಗಳು ಇವು. ಏನಂತ ಹೇಳಿದರೆ ಅವರು ಎಷ್ಟು ಸಿಹಿಯಾಗಿ ಮಾತನಾಡ್ತಾರೆ ಗೊತ್ತೇ ಆಗುವುದಿಲ್ಲ. ತುಂಬ ಒಳ್ಳೆ ರೀತಿಯಲ್ಲಿ ಮಾತನಾಡ್ತಾರೆ. ಅದನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದರೆ ಆಗದಿದ್ದರೆ ಇದು ಹೇಗಂತ ಹೇಳಿದರೆ ಬುಡದಲ್ಲಿ ಕಡಿದ ಹಾಗೆ. ನಂತರ ಆ ಎಲೆಗಳು ಒಣಗಿ ಹೋದಾಗಲೇ ತಿಳಿಯುವುದು ಬುಡ ಹೋಗಿದೆ ಅಂತ ಹೇಳಿಕೊಂಡು. ದುರುಳರ ಮಾತುಗಳು ಹಾಗೆ, ತುಂಬ ಸಿಹಿ ಮಾತು. ಅವರು ಮಾತನಾಡುವಂಥ ರೀತಿ, ಒಪ್ಪಿಸುವಂಥ ರೀತಿ ಅಷ್ಟು ಸಿಹಿಯಾಗಿರ್ತದೆ ದುರುಳರ ಮಾತುಗಳು. ಆದರೆ ಆ ಮಾತುಗಳಿಗೆ ಮರುಳಾಗದೆ ಇರಲಿಕ್ಕೆ ದಿಟ್ಟತನ ಇರಬೇಕು. ಎಷ್ಟೇ ಸಿಹಿ ಮಾತನಾಡು, ಆದರೆ ನಾನು ಮಾತ್ರ ನನ್ನ ಒಳಗಿರುವಂಥ ಅಂತಃಕರಣ, ಆತ್ಮದ ಮಾತು, ದೇವರ ಮಾತು, ಅದರ ಪ್ರಕಾರ ಮಾತ್ರ ನಾನು ನಡೆಯುತ್ತೇನೆ ಎಂಬ ಒಂದು ದೃಢತೆ ನಮ್ಮಲ್ಲಿದ್ದರೆ ದುರುಳರು ಎಷ್ಟೇ ಮಾತುಗಳನ್ನು ಹೇಳಲಿ, ಎಷ್ಟೇ ಸಿಹಿಯನ್ನು ಅವರು ಬೆರೆಸಲಿ, ನಾವು ಅದಕ್ಕೆ ಮರಳಾಗುವುದಿಲ್ಲ. ಆದರೆ ಎಲ್ಲಿ ನಾವು ಅವರ ಮಾತುಗಳಿಗೆ ಸಿಹಿಗೆ ಮಾರು ಹೋಗುತ್ತೇವೋ ಅಲ್ಲಿ ನಾವು ತಪ್ಪಿ ಬೀಳುವುದರಲ್ಲಿ ಏನು ಕೂಡ ಸಂದೇಹವಿಲ್ಲ. ಅದೇನಾಗ್ತದೆ ಅಂತ ಹೇಳಿದರೆ ನಮ್ಮ ಜೀವಕ್ಕೆ ಉರುಳಾಗಿ ಬಿಡ್ತವೆ. ಈ ಕೆಲವು ಸಾರಿ ಉರುಳಾಕಿ ಬಿಡ್ತಾರೆ ಪಕ್ಷಿಗಳನ್ನು ಅಥವಾ ಏನಾದರೂ ಪ್ರಾಣಿಗಳನ್ನು ಹಿಡಿಲಿಕ್ಕೆ. ಅದರ ಮಧ್ಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಏನಾದರೂ ತಿನ್ನಲಿಕ್ಕೆ ಹಾಕ್ತಾರೆ. ತಿನ್ನುವಂಥ ವಸ್ತುಗಳನ್ನು, ಧಾನ್ಯಗಳಿರ್ಬೋದು ಅಥವಾ ಕೆಲವು ಸಾರಿ ಚಿಕ್ಕ ಪ್ರಾಣಿಗಳು ಇರ್ಬೋದು. ಈ ಪಕ್ಷಿಗಳು ಧಾನ್ಯಗಳನ್ನು ತಿನ್ನಲಿಕ್ಕೆ ಅಥವಾ ದೊಡ್ಡ ಪ್ರಾಣಿಗಳು ಈ ಅಲ್ಲಿ ಇರುವಂಥ ಚಿಕ್ಕ ಮಿಡತೆನೋ ಅಥವಾ ಇನ್ನೇನಾದರೂ ಚಿಕ್ಕ ಪ್ರಾಣಿಯೋ ಆ ಕಡೆ ಈ ಕಡೆ ಓಡುವಂಥದ್ದು ಅದನ್ನು ತಿನ್ನುವ ಆಸೆಯಿಂದ ಬರ್ತವೆ.
ಅಲ್ಲಿ ಬಂದು ಸಿಕ್ಕಿ ಹಾಕಿಕೊಂಡ ಮೇಲೇನೆ ತಿಳಿಯುವುದು ಇದು ಒಂದು ಉರುಳು ಅಂತ ಹೇಳಿಕೊಂಡು. ಮೀನು ಹಿಡೀಲಿಕ್ಕೆ ಅಲ್ಲಿ ಕೂಡ ಹಾಗೇನೆ ಮಾಡ್ತಾರೆ, ಸಿಕ್ಕಿ ಹಾಕಿಕೊಂಡ ಮೇಲೇ ತಿಳಿಯುವುದು ಇದು ಕತೆ ಮುಗೀತಂತ ಹೇಳಿಕೊಂಡು. ಈ ದುರುಳನ ಮಾತುಗಳು ಕೂಡ ಹಾಗೇನೆ ಸಿಹಿಯಾಗಿರ್ತವೆ. ಅವರ ಮಾತಿಗೆ ಸಿಲುಕೆ ಹಾಕಿಕೊಂಡ್ರೆ ಮತ್ತೆ ಅಲ್ಲಿಗೆ ಕೊನೆ ಎಂಬುದೇ ಅರ್ಥ. ಅದಕ್ಕಾಗಿ ಎಲ್ಲಿ ಸಿಹಿ ಮಾತುಗಳಿವೆ ಅಲ್ಲಿ ನಾವು ಸ್ವಲ್ಪ ಜಾಗ್ರತೆಯಿಂದ ಇರುವುದು ತುಂಬ ಉತ್ತಮ. ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಬೇಕು, ಈ ಸಿಹಿ ಮಾತಿನ ಹಿಂದ್ಗಡೆ ಏನು ಉಂಟಂತ ಹೇಳಿಕೊಂಡು. ದುರುಳರ ಮಾತುಗಳು ಅವುಗಳು ಹೇಗೆ ಬರುವುದಿಲ್ಲ. ಒಂದೇ ಮನುಷ್ಯನು ಕೆಟ್ಟದಾಗಿದ್ದರೆ ಆತನಿಗೆ ತನ್ನ ಮಾತುಗಳನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಆಗದಿದ್ದರೆ ಏನು ಮಾಡ್ತಾನೆ ಅಂತ ಹೇಳಿದರೆ ಸಟ್ಟನೆ ಮಾತನಾಡಿ ಬಿಡ್ತಾನೆ, ಖಡ್ಗದ ಹಾಗೆ ಕತ್ತರಿಸಿ ಬಿಡ್ತವೆ ಮಾತುಗಳು. ಇನ್ನೊಂದು ರೀತಿಯಲ್ಲಿ ಸಿಹಿ ಮಾತುಗಳ ಮುಖಾಂತರ ನಾಶ ಮಾಡ್ತಾರೆ. ಅದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತಿಳಿಯುತ್ತದೆ. ಈ ನೇರವಾಗಿ ಯಾರು ಮಾತನಾಡ್ತಾರೆ ಅವರ ಮಾತುಗಳು ಕೆಟ್ಟದಿದ್ದರೂ ಕೂಡ ಚಿಂತೆ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಮಾತುಗಳಲ್ಲಿ ನಮಗೆ ತಿಳಿಯುತ್ತದೆ ಈತನು ಒಳ್ಳೆಯ ಮನುಷ್ಯನಲ್ಲ, ಕಡಿದೆ ಬಿಡ್ತಾನೆ ಅಂತ ಹೇಳಿಕೊಂಡು. ಯಾರು ಸಿಹಿಯ ಮುಖಾಂತರ ವಿಷವನ್ನು ಉಣಿಸ್ತಾರೆ ಅಲ್ಲಿ ಸ್ವಲ್ಪ ಜಾಣ್ಮೆಯನ್ನು ಉಪಯೋಗ ಮಾಡುವಂಥದ್ದು ಸ್ವಲ್ಪ ಉತ್ತಮ. ಸಜ್ಜನರ ಮಾತುಗಳು ಪ್ರಾಣಕ್ಕೆ ನೆರವು. ಪ್ರಪಂಚದಲ್ಲಿ ಕೆಲವರು ಇರ್ತಾರೆ, ಅವ್ರೇನು ಮಾಡೋದಿಲ್ಲ ಅಂತ ಹೇಳಿದರೆ ಇನ್ ರಿಟರ್ನ್ ಅಂತ ಹೇಳಿದರೆ ನಾನೇನದು ಕೊಡ್ತೇನೆ ನನಗೆ ಕೂಡ ಹಿಂದಕ್ಕೆ ಸಿಗಬೇಕೆಂಬ ದುರುದ್ದೇಶದಿಂದ ಅವರೇನು ಹೇಳುವುದಿಲ್ಲ. ಇನ್ನೊಬ್ಬರು ಎಲ್ಲಿಯಾದರೂ ಸೋಲಪ್ಪಿದರೆ ಅಥವಾ ಕಷ್ಟಕ್ಕೆ ಈಡಾದರೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಸರಿಯಾದ ಮಾರ್ಗದರ್ಶನವನ್ನು ನೀಡ್ತಾರೆ. ಅಂಥ ಮನುಷ್ಯರು ಈ ಪ್ರಪಂಚಕ್ಕೆ ದೇವರು ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ. ಕೆಲವರು ಮನುಷ್ಯರು ನೋಡಿ ನೀವು, ಅವರಲ್ಲಿ ತುಂಬ ಐಶ್ವರ್ಯ ಇರುವುದಿಲ್ಲ, ಧನ ಸಂಪತ್ತು ಇರುವುದಿಲ್ಲ, ಆದರೆ ಇತರರಿಗೆ ಅವರು ಮಾರ್ಗದರ್ಶನ ಮಾಡಿದ್ದರಿಂದ ಇವತ್ತು ಆ ಇತರರು ಎಷ್ಟು ಉನ್ನತಿಗೇರಿದ್ದುಂಟು. ಆದರೆ ಈ ಮನುಷ್ಯರು ಯಾರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ, ಒಳಿತನ್ನು ಮಾಡಿದ್ದಾರೆ, ಅವರು ಯಾವತ್ತೂ ಕೂಡ ಹೊಟ್ಟೆ ಕಿಚ್ಚು ಬಡುವುದಿಲ್ಲ. ನಾನು ಹೇಳಿಕೊಟ್ಟದರಿಂದ ಈ ಮನುಷ್ಯನು ಇವತ್ತು ಎತ್ತರಕ್ಕೆ ಬೆಳೆದಿದ್ದಾನೆ, ನನಗೆ ಅವನೇನು ಕೂಡ ಕೊಡಲಿಲ್ಲ, ಹೇಳಿಕೊಟ್ಟದ್ದು ನಾನು ಅಂತ ವಿಚಾರಣೆ ಬರುವುದಿಲ್ಲ. ಅವರ ಮನಸ್ಸು ಅಷ್ಟು ದೊಡ್ಡದಾಗಿರ್ತದೆ. ಅವರಿಗೆ ಈ ಚಿಕ್ಕ ಗಿಫ್ಟ್ ಅಥವಾ ಏನಾದರೂ ಚಿಕ್ಕ ಕಾಣಿಕೆ ಅದರಿಂದ ಏನಾಗಿರಬೇಕಿಲ್ಲ. ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ನಿಜವಾಗಿಯೂ ಈ ಪ್ರಪಂಚದಲ್ಲಿರುವಂಥ ಅವರೊಂದು ರೀತಿಯ ದೇವರ ಪ್ರತಿನಿಧಿಗಳು. ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಇತರರಿಗೆ ಬುದ್ಧಿವಾದವನ್ನು ಹೇಳ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ತಪ್ಪಿ ಹೋದವರಿಗೆ, ಎಲ್ಲಿ ಕುಗ್ಗಿದ್ದಾರೋ ಜನರಿಗೆ ಅವರಿಗೆ ಅವರು ಹುರುಪು ನೀಡ್ತಾರೆ. ಯಾರು ಮನುಷ್ಯರು ತಮ್ಮ ಜೀವನದಲ್ಲಿ ಈ ಕತ್ತಲೆಯ ಮುಖಾಂತರ ಹಾದು ಹೋಗ್ತಾರೆ, ಅವರಿಗೊಂದು ಚಿಕ್ಕ ಬೆಳಕು ತೋರಿಸಿದರೆ ಆ ಕತ್ತಲೆಯಿಂದ ಹೊರಗೆ ಬರ್ತಾರೆ ಅವರು. ಮತ್ತೆ ಅವರಿಗೆ ಅನುಕೂಲ ಆಗ್ತದೆ ಮುಂದಕ್ಕೆ ನಡೆದುಕೊಂಡು ಹೋಗಲಿಕ್ಕೆ. ಆ ಕತ್ತಲೆ ಸಮಯದಲ್ಲಿ ಎಲ್ಲರೂ ಕೂಡ ದಾರಿ ಬಿಟ್ಟರೆ ಅವರು ಕುಗ್ಗಿ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಮನುಷ್ಯರು ನಿಜವಾಗಿಯೂ ಅವರು ದೇವರ ಪ್ರತಿರೂಪಗಳಾಗಿದ್ದಾರೆ. ಸಜ್ಜನರು ಅವರ ಮಾತುಗಳು ಏನು ಮಾಡ್ತಾವೆ ಅಂತ ಹೇಳಿದರೆ ಯಾರ ಆತ್ಮ ಕರಗಿ ಹೋಗಿದೆ, ಯಾರ ಪ್ರಾಣ ಚಿಕ್ಕದಾಗಿದೆ ಅವರಿಗೆ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಶಕ್ತಿಯನ್ನು ನೀಡ್ತಾರೆ. ನಾವು ಯಾವಾಗಲೂ ಕೂಡ ಒಂದು ಜಾಹೀರಾತನ್ನು ನೋಡ್ತೇವೆ. ಆಟ ಆಡಿ ದಣಿದು ಬಂತಹ ಮಕ್ಕಳಿಗೆ ತಾಯಿ ಬೂಸ್ಟ್ ಹಾರ್ಲಿಕ್ಸನ್ನು ನೀಡ್ತಾರೆ. ಮಕ್ಕಳು ಕುಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಶಕ್ತಿ ಬರ್ತದೆ, ಹುರುಪು ಬರ್ತದೆ, ಮತ್ತೆ ಇನ್ನೊಂದು ಸಲ ಪುನಃ ಆಡುವಂತ ಆಗ್ತದೆ. ಅಷ್ಟೊಂದು ಹುರುಪು ಬರ್ತದೆ, ಶಕ್ತಿ ಬರ್ತದೆ. ಅದೇ ಪ್ರಕಾರ ಈ ಸಜ್ಜನರ ಮಾತುಗಳು ಕುಗ್ಗಿ ಹೋದಂಥ ಜನರಿಗೆ ಒಂದು ರೀತಿಯ ಬೂಸ್ಟ್, ಒಂದು ರೀತಿಯ ಹಾರ್ಲಿಕ್ಸ್ ಕೊಟ್ಟ ಹಾಗೆ. ನಾವು ಅವರಿಗೋಸ್ಕರ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕಂತ ಹೇಳಿದರೆ ದೇವರ ಪ್ರತಿರೂಪ ಅವರು, ದೇವರು ಕಳಿಸಿದಂಥ ವ್ಯಕ್ತಿಗಳು ಯಾವತ್ತೂ ಕೂಡ ಇತರರ ಬಗ್ಗೆ ಕೆಟ್ಟದನ್ನು ಮಾತನಾಡುವುದಿಲ್ಲ. ಅವರು ಎಲ್ಲಿ ಕೂಡ ಅವರು
ಈ ಸೋತುವಂಥ ವ್ಯಕ್ತಿಗಳನ್ನು ಕೆಳಕ್ಕೆ ಹಾಕೋದಿಲ್ಲ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಜೊತೆಯಾಗಿರ್ತಾರೆ. ಕೆಲವು ಸಾರಿ ಅವರ ಪ್ರೆಸೆನ್ಸ್, ಅವರ ಹಾಜರಾತಿನೇ ಸಾಕು. ಅವರು ಆಡುವಂಥ ಉತ್ತಮ ಮಾತುಗಳು, ಜಾಣ್ಮೆಯ ಮಾತುಗಳು, ಸಾಂತ್ವನದ ಮಾತುಗಳು, ಅವು ತುಂಬ ಉತ್ಸಾಹವನ್ನು ಕೊಡುತ್ತವೆ. ಎಲ್ಲಿಯಾದರೂ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದ್ದಾರೆ ಅಂಥ ಸಂದರ್ಭದಲ್ಲಿ ಒಂದು ವೇಳೆ ಅಲ್ಲಿ ಹಿರಿಯರಿದ್ದರೆ ಬೇರೆಯವರು ಬಂದವರು, ನೆರೆಯವರು ಅಥವಾ ಯಾರಾದರೂ ಸಂಬಂಧಿಕರು ಬಂದರೆ ಆ ಮನೆಯವರಿಗೆ ತುಂಬ ಸಾಂತ್ವನ ಆಗ್ತದೆ. ಜೊತೆಯಲ್ಲಿದ್ದರೆ ಸಾಕು. ಆ ಸಮಯದಲ್ಲಿ ನಾವು ಏನು ಮಾಡಬೇಕಾಗಿಲ್ಲ. ನಮ್ಮ ಒಳ್ಳೆಯ ಮನಸ್ಸು, ನಾವು ಅವರಿಗೆ ಕೊಡುವಂತಹ ಆ ಒಂದು ಸಮಯ, ಅದೇ ಸಾಕಾಗ್ತದೆ ಆ ದುಃಖದಿಂದ ಹೊರಗೆ ಬರಲಿಕ್ಕೆ. ಯಾರಾದರೂ ಕಷ್ಟದಲ್ಲಿದ್ದರೆ ಸಾಕು, ಅವರ ಜೊತೆಯಾಗಿದ್ದು ಒಂದೆರಡು ಉತ್ಸಾಹದ ಮಾತುಗಳನ್ನು ಹೇಳಿದರೆ ಸಾಕು. ಒಬ್ಬರು ನಡೆದುಕೊಂಡು ಹೋಗುವಾಗ ಒಂದು ವಾಹನ ಬಂತು, ಅವರಿಗೆ ಬಡೀತು. ಮನೆಯಲ್ಲಿ ಯಾರಿಲ್ಲ ಅವರಿಗೆ ನೋಡಿಕೊಳ್ಳಿಕ್ಕೆ. ಆದರೆ ಅವರ ನೆರೆಯವರು ಇಬ್ಬರು ಕೂಡಿಕೊಂಡು ಆಸ್ಪತ್ರೆ ಕೊಂಡು ಹೋದರು. ಆಸ್ಪತ್ರೆಯಿಂದ ವಾಪಸ್ ಮನೆಗೆ ಕರ್ಕೊಂಡು ಬಂದರು. ನಂತರ ಪುನಃ ಅವರನ್ನು ಆಸ್ಪತ್ರೆ ಕರ್ಕೊಂಡು ಹೋಗಲಿಕ್ಕೆ ನೋಡಿ, ಒಂದು ಎಷ್ಟು ಒಳ್ಳೆಯ ಒಂದು ಕೃತ್ಯ ನೋಡಿ, ಎಷ್ಟು ಒಳ್ಳೆಯ ಕೆಲಸ. ಇಲ್ಲದಿದ್ದರೆ ಏನು ಮಾಡಬೇಕು? ಅವರು ಬಿದ್ದವರು, ಈ ಅಪಾಯಕ್ಕೆ ಒಳಗಾದವರು, ಒಂದು ದೇಹದಲ್ಲಿ ಶರೀರದಲ್ಲಿ ಕಷ್ಟ, ಇನ್ನೊಂದು ರೀತಿಯಲ್ಲಿ ಯಾರು ಕೂಡ ಇಲ್ಲ ಜೊತೆಯಲ್ಲಿ. ಆದರೆ ಈ ವ್ಯಕ್ತಿಗಳು ಯಾರು ಜೊತೆಯಲ್ಲಿ ಹೋದರೋ ಅವರ ಆ ಒಂದು ಕಂಪ್ಯಾನಿಯನ್ಶಿಪ್, ಜೊತೆಯಾಗಿರುವುದು ಮತ್ತು ಅವರು ಆಡುವಂಥ ಮಾತುಗಳು ಎಲ್ಲ ಕಷ್ಟಗಳನ್ನು, ದುಃಖಗಳನ್ನು ಮರೆತು ಬಿಡಲಿಕ್ಕೆ ತುಂಬ ಸಹಕಾರಿಯಾಗ್ತದೆ. ನಾವು ಸಜ್ಜನರಾಗಬೇಕು. ನಮಗಿಂಥ ಅವಕಾಶಗಳು ತುಂಬ ಸಿಗ್ತವೆ. ನಾವು ಅದನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಕೂಡ ಕಷ್ಟಗಳು ಬರ್ತವೆ, ನಮ್ಮ ಜೀವನದಲ್ಲಿ ಕೂಡ ದುಃಖಗಳು ಬರ್ತವೆ. ಅದೇ ಪ್ರಕಾರ ನಮ್ಮ ಸುತ್ತಮುತ್ತ ಇರುವಂಥ ಜನರಲ್ಲಿ ಕೂಡ ಈ ದುಃಖಗಳು ಆಮೇಲೆ ಕಷ್ಟಗಳು ಬಂದೇ ಬರ್ತವೆ. ಅಂಥ ಸಮಯದಲ್ಲಿ ಏನು ಮಾಡಬೇಕಂತ ಹೇಳಿದರೆ ನಾವು ಮನಸ್ಸಿನೊಳಗೆ ನಗಬಾರ್ದು. ಕೆಲವರು ಇರ್ತಾರೆ, ಓ ಜಿಗಿದದ್ದು ತುಂಬ ಜಾಸ್ತಿ ಆಯಿತು, ಎತ್ತರಕ್ಕೆ ಬಿದ್ದೀಯಾ ಅಂತ ಹೇಳಿಕೊಂಡು ಮನಸ್ಸಿನ ಒಳಗೆ ನಗಾಡುವವರಿದ್ದಾರೆ, ಸಂತೋಷ ಪಡುವವರು. ನಾವು ಅವರ ಕೂಟಕ್ಕೆ ಸೇರಿದವರಾಗಬಾರ್ದು. ಯಾಕಂತ ಹೇಳಿದರೆ ಅದು ಯಾರು ಮಾಡೋದು ಅಂತ ಹೇಳಿದರೆ ಸೈತಾನನ ಕೆಲಸ. ನಾವೇನು ಮಾಡಬೇಕಂತ ಹೇಳಿದರೆ ಎಲ್ಲಿಯಾದರೂ ಯಾರಾದರೂ ಬಿದ್ದರೆ ಕೈ ಕೊಡಬೇಕು, ಮೇಲಕ್ಕೆ ಏಳಲಿಕ್ಕೆ. ಯಾರಾದರೂ ಸ್ವಲ್ಪ ಈ ತಪ್ಪಿ ಬಿದ್ದರೆ ಅಥವಾ ಸೋತು ಹೋದರೆ ಒಂದು ಒಳ್ಳೆಯ ಎರಡು ಮಾತುಗಳು, ಚಿಂತೆ ಇಲ್ಲ. ಈ ಸಲ ನೀನು ಸೋತು ಹೋದರೆ ಇನ್ನೊಂದು ಸಲ ಖಂಡಿತವಾಗಿ ಗೆಲ್ಲುತ್ತೀಯ. ಜೀವನ ಇನ್ನೂ ಕೂಡ ಉಂಟು ಮುಂದಕ್ಕೆ. ನಿರಾಶನ ಆಗಬೇಡ, ನಿರಾಶೆಗೆ ಒಳಗಾಗಬೇಡ. ಇನ್ನೂ ಕೂಡ ಉಂಟು ಜೀವನ ಮುಂದಕ್ಕೆ. ಇನ್ನೊಂದು ಸಲ ಟ್ರೈ ಮಾಡು, ನಿನಗೆ ಆಗ್ತದೆ. ಈ ಮಾತುಗಳು ಪ್ರಿಯರೇ, ಈ ತಾಯಂದಿರು ಮಕ್ಕಳಿಗೆ ಕೊಡುವಂಥ ಬೂಸ್ಟ್ ಉಂಟು, ಹಾರ್ಲಿಕ್ಸ್, ಅದಕ್ಕಿಂತ ಜಾಸ್ತಿ ಪರಿಣಾಮಕಾರಿ. ಮಾತುಗಳು ನಮ್ಮನ್ನು ಕಡಿದು ಮುಗಿಸಿಬಿಡ್ಬೋದು. ಮಾತುಗಳು ನಮಗೆ ಮುಗಿಸಿ ಹೋದವರಿಗೆ ಜೀವನವನ್ನು ಕೂಡ ಕೊಡ್ಬೋದು. ಅದಕ್ಕಾಗಿ ನಮ್ಮ ಬಾಯಿಂದ ಯಾವತ್ತೂ ಕೂಡ ಹೊರಗೆ ಒಳ್ಳೆಯ ಮಾತುಗಳೇ ಬರಲಿ. ನಮ್ಮ ಮಾತುಗಳಿಂದ ಜನರು ನಮ್ಮನ್ನು ಸಜ್ಜನರು ಎನಿಸಿಕೊಳ್ಳಲಿ. ಯೇಸು ಸ್ವಾಮಿ ಹೇಳಿದ್ದಾರೆ ಒಂದು ಸಾಮರ್ಥ್ಯ ಮುಖಾಂತರ, ಮರ ಒಳ್ಳೆಯದಾಗಿದ್ದರೆ ಹಣ್ಣುಗಳು ಕೂಡ ಒಳ್ಳೆಯದಾಗಿಯೇ ಇರ್ತವೆ. ಮರ ಕೆಟ್ಟದಾಗಿದ್ದರೆ ಹಣ್ಣುಗಳು ಕೂಡ ಕೆಟ್ಟದಾಗಿಯೇ ಇರ್ತವೆ. ಕೆಟ್ಟ ಮರದಿಂದ ಒಳ್ಳೆಯ ಹಣ್ಣುಗಳು ಸಿಗುವುದಿಲ್ಲ, ಒಳ್ಳೆಯ ಮರ ಖಂಡಿತವಾಗಿಯೂ ಕೆಟ್ಟ ಹಣ್ಣುಗಳನ್ನು ಕೊಡುವುದಿಲ್ಲ. ಅದಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ನಮ್ಮ ಮಾತುಗಳ ಮುಖಾಂತರ ಏನನ್ನು ಮಾತನಾಡುತ್ತೇವೆ ಅದರಿಂದ ಜನರು ನಮ್ಮನ್ನು ಸಜ್ಜನರೋ ಅಥವಾ ದುರ್ಜನರೋ ಅಂತ ನಮ್ಮನ್ನು ಜಡ್ಜ್ ಮಾಡ್ತಾರೆ. ನಾವು ಯಾವತ್ತೂ ಕೂಡ ಒಳ್ಳೆಯ ವ್ಯಕ್ತಿಗಳಾಗೋಣ, ಕೆಟ್ಟವರಾಗೋದು ಬೇಡ. ನಮ್ಮ ಮಾತುಗಳನ್ನು ಕೇಳಲಿಕ್ಕೆ ಜನರು ಬರಬೇಕು ನಮ್ಮ ಹತ್ರ. ಇವರ ಹತ್ರ ಹೋದರೆ ಸರಿಯಾದ ಮಾರ್ಗದರ್ಶನ ನೀಡ್ತಾರೆ. ಇವರ ಹತ್ರ ಹೋದರೆ ನಮಗೆ ಧೈರ್ಯ ಸಿಗ್ತದೆ, ಇವರ ಹತ್ರ ಹೋದರೆ ನಮಗೆ ನೆಮ್ಮದಿ ಬರ್ತದೆ ಅಂತ
ಹೇಳಿಕೊಂಡು ನಮ್ಮಲ್ಲಿ ಬರಬೇಕು ಹೊರತು ನಮ್ಮನ್ನು ನೋಡಿಕೊಂಡು ಯಾರು ಕೂಡ ಓಡಿ ಹೋಗಬಾರ್ದು. ಅಯ್ಯೋ ಇವರು ಬಂದಾರ, ಇನ್ನೊಂದು ಅರ್ಧ ತಾಸು ನಾವು ಹೇಗೆ ಕಳೆಯುವುದು ಇವರ ಜೊತೆಯಲ್ಲಿ. ಅದಕ್ಕಾಗಿ ನಾವು ನೆವನನ್ನು ಹುಡುಕ್ತೇವೆ ಮನಸ್ಸಿನಲ್ಲಿ. ಅವರ ಜೊತೆಯಲ್ಲಿ ಕುಳಿತುಕೊಳ್ಳಿಕ್ಕೆ ಬೇಡ ನಮಗೆ. ಯಾಕಂತ ಹೇಳಿದರೆ ಅವರು ನಮ್ಮ ಈ ಎಲ್ಲ ನೆಮ್ಮದಿಯನ್ನು ಹಾಳು ಮಾಡ್ತಾರೆ. ಹಾಗೆ ಯಾರ ಬಗ್ಗೆ ಕೂಡ ನಮಗೆ ಅನ್ನಿಸ್ಬಾರ್ದು. ನಮ್ಮ ಬಗ್ಗೆ ಕೂಡ ಯಾರು ಹಾಗೆ ಅನ್ನಿಸ್ಬಾರ್ದು. ಯಾರಾದರೂ ನಮ್ಮ ಹತ್ರ ಖುಷಿಯಿಂದ ಬರಬೇಕು, ಸಂತೋಷದಿಂದ ಬರಬೇಕು, ಒಂದು ಒಳ್ಳೆಯ ಮಾತನ್ನು ಹೇಳುವಂಥವ್ರಾಗಬೇಕು ನಾವು. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಜನರು ನಮ್ಮಲ್ಲಿ ಬರ್ತಾರೆ. ದೇವರು ನಮ್ಮನ್ನು ಯಾಕೆ ಕಳಿಸಿದ್ದಾರೆ ಈ ಪ್ರಪಂಚದಲ್ಲಿ? ಇದಕ್ಕಾಗಿಯೇ ನಾವು ದೂತರಾಗಲು. ಎಂಥ ದೂತರಾಗಲು? ಒಳ್ಳೆಯ ಸುದ್ದಿಯನ್ನು ಕೊಡುವಂಥ ದೂತರಾಗಬೇಕು. ನಾವು ಒಳ್ಳೆಯ ಸುದ್ದಿಯನ್ನು ಕೊಡುವಂಥ ದೂತರಾಗಬೇಕು ಹೊರತು ಮನಸ್ಸಿನ ನೆಮ್ಮದಿಯನ್ನು ಕೆಡಿಸುವಂಥ ದೂತರು ಯಾವಾಗಲೂ ನಾವು ಆಗಬಾರ್ದು. ನಮ್ಮ ಮಾತುಗಳು ಯಾರಿಗೆ ಕೂಡ ಒಂದು ಉರುಳಾಗದಿರಲಿ. ಅದು ಯಾವಾಗ ಆಗುವುದಿಲ್ಲ ಅಂತ ಹೇಳಿದರೆ, ನಮ್ಮ ಮನಸ್ಸಿನಲ್ಲಿ ಶುದ್ಧತೆ ಇದ್ದರೆ ನಾವು ಯಾರನ್ನು ಕೂಡ ತಪ್ಪು ದಾರಿಗೆ ಕೊಂಡೊಯ್ಯುವುದಿಲ್ಲ. ಕೆಟ್ಟತನ ಮಾಡಿದವರು ಯಾವತ್ತೂ ಕೂಡ ಅವರು ಬಾಳುವುದು ಕೂಡ ಇಲ್ಲ. ನಮ್ಮ ಸುತ್ತಮುತ್ತ ನೋಡಿದರೆ, ನಮ್ಮ ಜೀವನದಲ್ಲಿ ನೋಡಿದರೆ ನಮಗೆ ಅನೇಕ ಉದಾಹರಣೆಗಳು ಸಿಗ್ತವೆ. ಈ ಸಂದೇಶವು ದೇವರು ನಮಗೆ ನೀಡುತ್ತಿರುವಾಗ ದೇವರಲ್ಲಿ ಪ್ರಾರ್ಥಿಸುವ, ನಮಗಾಗಿ ಪ್ರಾರ್ಥಿಸುವ, ಹಾಗೂ ಸಮಾಜದಲ್ಲಿನ ಇತರ ಜನರಿಗೋಸ್ಕರ ಪ್ರಾರ್ಥಿಸುವ. ಮೊದಲನೇದಾಗಿ ನಾವು ಪ್ರಾರ್ಥಿಸುವ, ನಮ್ಮ ನಾಲಿಗೆಯಿಂದ ಯಾವತ್ತೂ ಕೂಡ ಕೆಟ್ಟದ್ದು ಬಾರದಿರಲಿ ಇನ್ನೊಬ್ಬರ ಬಗ್ಗೆ. ನಾವು ಪ್ರಾರ್ಥಿಸುವ ನಮ್ಮ ಸುತ್ತಮುತ್ತಲಿರುವಂಥ ಜನರಿಗೋಸ್ಕರ. ಕೆಲವರು ಇರ್ತಾರೆ, ಏನಾದರೂ ಒಂದು ಕೇಳಿದರೆ ಸಾಕು, ಅದಕ್ಕೆ ಒಂದೆರಡು ಕೂಡಿಸಿಕೊಂಡು ಏನೆಲ್ಲ ಇಲ್ಲದನ್ನು ಇತರರಿಗೆ ಹೇಳಿಕೊಡೋದು. ಕೊನೆಗೆ ಏನಾಗ್ತದೆ? ಎಷ್ಟು ಜನರ ಮನಸ್ಸುಗಳು ಕಲುಷಿತಗೊಳ್ಳುತ್ತವೆ, ಎಷ್ಟು ಜನರ ಮನಸ್ಸು ಅದು ದುಃಖದಲ್ಲಿ ಮುಳುಗಿ ಹೋಗ್ತದೆ, ಎಷ್ಟು ಜನರ ಮನಸ್ಸುಗಳು ಕೆಡಿಸಿ ಹೋಗ್ತವೆ. ಕರ್ತರಾದ ದೇವರೇ, ದುರುಳರ ಮಾತುಗಳು ಕೊರಳಿಗೆ ಉರುಳಾಗ್ತದೆ. ಅದೇ ಪ್ರಕಾರ ಸಜ್ಜನರ ಮಾತುಗಳು ಪ್ರಾಣಕ್ಕೆ ನೆರವಾಗ್ತದೆ ಎಂಬ ಮಾತುಗಳನ್ನು ಈ ಜ್ಞಾನೋಕ್ತಿ ಪುಸ್ತಕದಿಂದ ನೀವು ನಮಗೆ ನೀಡಿದ್ದೀರಿ. ಕೃತಜ್ಞತೆಗಳು ಕರ್ತರೆ. ಇವತ್ತಿನ ದಿವಸ ನಾವು ಪ್ರಾರ್ಥಿಸುತ್ತೇವೆ, ನೀವು ನಮಗೆ ಮಾತನಾಡುವ ಶಕ್ತಿಯನ್ನು ನೀಡಿದ್ದೀರಿ. ನಮ್ಮ ಮಾತಿನಿಂದ ಯಾರಿಗೂ ಕೂಡ ಯಾವತ್ತೂ ಕೂಡ ನೋವಾಗದಿರಲಿ. ಅದೇ ಪ್ರಕಾರ ನಾವು ಇತರರಿಗೋಸ್ಕರ ಪ್ರಾರ್ಥಿಸುತ್ತೇವೆ, ಯಾರೂ ಕೂಡ ಇಂಥ ಕೆಲಸಕ್ಕೆ ಮುಂದಾಗದಿರಲಿ. ಕೆಟ್ಟದನ್ನು ಮಾತನಾಡುವ ಮುಖಾಂತರ ಯಾರ ಮನಸ್ಸಿಗೆ ನೋವು ತರುವಂಥದ್ದು ಅಥವಾ ಕೆಟ್ಟ ಮಾತುಗಳ ಮುಖಾಂತರ ಸಮಾಜದ ಈ ಒಳಿತನ್ನು ನಾಶ ಮಾಡುವುದು ಇದಾಗದಿರಲಿ. ಎಲ್ಲರೂ ಕೂಡ ಪರಸ್ಪರ ಪ್ರೀತಿಯಿಂದ ಒಬ್ಬರು ಇನ್ನೊಬ್ಬರಿಗೆ ಹುರಿದುಂಬಿಸುವಂಥ ರೀತಿಯಲ್ಲಿ ನಾವು ಬಾಳುವಂಥರಾಗಲಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬರ ಮೇಲೆ, ಕಿರಿಯರ ಮೇಲೆ, ಹಿರಿಯರ ಮೇಲೆ, ಆರೋಗ್ಯವಂತರ ಮೇಲೆ, ಆರೋಗ್ಯ ಬೇಕಾದವರಿಗೆ ಅವರಿಗೆ ಕೂಡ ನಾವು ಪ್ರಾರ್ಥಿಸುತ್ತೇವೆ. ಬೇಕಾದಂಥ ಆರೋಗ್ಯವನ್ನು ಅವರಿಗೆ ದಯಪಾಲಿಸಿರಿ. ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯವನ್ನು ದಯಪಾಲಿಸಿರಿ. ಲವಲವಿಕೆಯಿಂದ ಸಂತೋಷದಿಂದ ಇರಲು ಬೇಕಾದಂಥ ಆಶೀರ್ವಾದ ನೀಡಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ನಮ್ಮ ಕರ್ತ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.